ಸಾವರ್ಕರ್ ನಾಥೂರಾಮ್ ಗೋಡ್ಸೆಯನ್ನ ಒಪ್ಪದ ಬಿಜೆಪಿಯಿಂದ ಇದೀಗ ಪ್ರತಿಭಟನೆಯ ನಾಟಕ ನಡೀತಾ ಇದೆ. ಪ್ರತಿಭಟನೆಯನ್ನ ಖಂಡಿಸಿ ಬಿಜೆಪಿ ಸಂಘ ಪರಿವಾರ ಮಾಡ್ತಾ ಇರುವ ಪ್ರತಿಭಟನೆ ರಾಜಕೀಯ ಡೊಂಬರಾಟ ಎಂದು ಹಿಂದೂ ಮಹಾಸಭಾ ಸಂಘಟನೆಯ ರಾಜ್ಯಾಧ್ಯಕ್ಷ ರಾಜೇಶ್ ಪುತ್ರನ್ ಹೇಳಿದ್ದಾರೆ. ಪುತ್ತೂರಿನಲ್ಲಿ ಎಸ್ಡಿಪಿಐ ಕಾರ್ಯಕರ್ತರಿಂದ ಸಾವರ್ಕರ್ ಚಿತ್ರಕ್ಕೆ ಅವಮಾನ ನಡೆದ ವಿಚಾರದ ಕುರಿತು ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಈ ಹಿಂದೆ ಟಿಪ್ಪು ಜಯಂತಿಯನ್ನ ಆಚರಿಸಿದ ಬಿಜೆಪಿ ನಾಯಕರು ಪುತ್ತೂರಿನಲ್ಲಾದಂತಹ ಘಟನೆಯನ್ನ ಖಂಡಿಸ್ತಾ ಇದ್ದಾರೆ. ಇಂತಹ ನಾಚಿಕೆಗೇಡಿನ ವಿಚಾರ ಮತ್ತೊಂದಿಲ್ಲ. ಇದು ಚುನಾವಣೆಯನ್ನ ಮುಂದಿಟ್ಟುಕೊಂಡು ಹಿಂದೂ ಸಮಾಜದ ಹಾದಿ ತಪ್ಪಿಸುವ ಹುನ್ನಾರ. ಅಧಿಕಾರಕ್ಕಾಗಿ ಎಸ್ಡಿಪಿಐ ಪಕ್ಷದ ಜೊತೆ ಹೊಂದಾಣಿಕೆ ಮಾಡಿದವರಿಂದ ಇದೀಗ ಪ್ರತಿಭಟನೆಯ ನಾಟಕ ನಡೀತಾ ಇದೆ. ರಾಜ್ಯದಲ್ಲಿ ಬಿಜೆಪಿ ಅಧಿಕಾರದಲ್ಲಿ ಇಲ್ಲದ ಸಂದರ್ಭದಲ್ಲಿ ಎಸ್ಡಿಪಿಐ ಪಿಎಫ್ಐ ನಿಷೇಧಿಸಿ ಎಂದಿದ್ರು. ಆದ್ರೆ ಇದೀಗ ಅಧಿಕಾರಕ್ಕೆ ಬಂದ ಬಳಿಕ ಈ ವಿಚಾರವನ್ನೇ ಮರ್ತಿದ್ದಾರೆ. ಕೇಂದ್ರ ಹಾಗೂ ರಾಜ್ಯದಲ್ಲಿ ನೀವೇ ಅಧಿಕಾರದಲ್ಲಿ ಇದ್ದೀರಾ, ತಾಕತ್ತಿದ್ರೆ ಎರಡೂ ಸಂಘಟನೆಗಳನ್ನ ನಿಷೇಧಿಸಿ ಎಂದು ಸವಾಲು ಹಾಕಿದ್ರು. ಶಿವನ ಭವ್ಯವಾದ ಮೂರ್ತಿಯನ್ನು ಅಲ್ಲಿ ಕೆತ್ತಿ ಅದನ್ನು ಪ್ರತಿಷ್ಠಾಪನೆ ಮಾಡಿದರು. ಯಾರೋ ಒಂದು ಪುಟಗೋಸಿಗಳು ವಿರೋಧ ವ್ಯಕ್ತಪಡಿಸಿದ್ರಂತ ಒಂದು ಸಂವಿಧಾನದಲ್ಲಿ ವಿರೋಧ ವ್ಯಕ್ತಪಡಿಸೋದು ಸಹಜ ಇದೆ. ಆದರೆ ಆ ಪುಟಗೋಸಿಗಳು ಯಾರೋ ಮಾಡಿದ್ರು ಅಂತೇಳಿ ಅದಕ್ಕೆ ಟಾರ್ಪಲನ್ನು ಹಾಕಿದರು. ನಮ್ಮ ಹಿಂದೂ ಕಾರ್ಯಕರ್ತರು ಹೋಗಿ ಆ ಟಾರ್ಪಲನ್ನು ತೆರವುಗೊಳಿಸಿದ್ರು. ಯಾಕೆಂದರೆ 1947ಕ್ಕೆ ಈ ದೇಶದ ವಿಭಜನೆ ಆಯ್ತು ಅಂತ ಹೇಳಿದರೆ ಅದು ಧರ್ಮಾಧಾರಿತವಾಗಿ ವಿಭಜನೆ ಆಗಿರುವಂಥದ್ದು. ಹಿಂದೂಗಳಿಗೆ ಭಾರತ, ಮುಸಲ್ಮಾನರಿಗೆ ಪಾಕಿಸ್ತಾನ ಅಂತ. ಸ್ವಾಮಿ ಆವತ್ತು ನೆಹರೂನ ಮತ್ತು ಮೋಹನ್ ದಾಸ್ ಕರಮಚಂದ ಗಾಂಧಿಯ ದ್ವಂದ್ವ ನಿಲುವೇನಿದೆ ನಾವಿವತ್ತು ಅನುಭವಿಸ್ತಿರುವಂಥ ಎಲ್ಲ ದುಸ್ಥಿತಿಗೆ ಅವರಿಬ್ಬರೇ ಕಾರಣ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದರೆ ಸುದೈವ ಸರ್ದಾರ್ ವಲ್ಲಭಾಯ್ ಪಟೇಲ್ರಂಥ ಒಬ್ಬ ಧೀಮಂತ ನಾಯಕನ ಕೈಗೆ ಈ ದೇಶದ ಒಂದಿಷ್ಟು ಭಾಗ ಆಡಳಿತಾಂಶ ಸಿಕ್ಕಿರೋದ್ರಿಂದ ನಾವು ಇವತ್ತು ಉಳ್ಕೊಂಡಿದ್ದೇವೆ. ನಾನು ಹಣೆಗೆ ತಿಲಕ ಇಟ್ಟಿದ್ದೇನೆ, ನೀವುಗಳ ಹಣೆಗೆ ತಿಲಕ ಇಟ್ಟಿದ್ದೀರಿ. ನಮ್ಮ ತಾಯಂದಿರ ಹಣೆಯಲ್ಲಿ ಸಿಂಧೂರ ಇದೆ ಅಂತ ಹೇಳಿದರೆ ಇದಕ್ಕೆ ಕೊಡುಗೆ ಆವತ್ತಿನ ದಿನಗಳಲ್ಲಿ ಸಾವರ್ಕರ್, ನಾಥೂರಾಮ್ ಗೋಡ್ಸೆ ಅಥವಾ ಸರ್ದಾರ್ ವಲ್ಲಭಾಯ್ ಪಟೇಲ್ನಂಥ ಧೀಮಂತ ನಾಯಕರುಗಳ ಕೊಡುಗೆ ಅಲ್ಲದೆ ಯಾವುದೇ ಮೋಹನ್ ದಾಸ್ ಕರಮಚಂದ ಗಾಂಧಿಯ ಅಥವಾ ಜವಾಹರ್ಲಾಲ್ ನೆಹರು ಗೊತ್ತಿಲ್ಲ, ಆಮೇಲೆ ಅವರು ಗಾಂಧಿ ಆದರು, ಅವರ ಇತಿಹಾಸ ನಾನು ಇವತ್ತು ಮಾತಾಡಲ್ಲ, ಅವರ ಕೊಡುಗೆ ಅಲ್ಲ ಸ್ವಾಮಿ. ಆದರೆ ಇವತ್ತು ನಮ್ಮ ದೇಶದ 6.5 ಲಕ್ಷ ಕ್ರಾಂತಿಕಾರಿಗಳ ಬಲಿದಾನದ ಫಲವಾಗಿ ನಾನು ಇವತ್ತು ಹಿಂದುತ್ವವನ್ನು ಪ್ರತಿಪಾದಿಸ್ತಾ ಇದ್ದೇನೆ. ನಿಮ್ಮ ಹೋರಾಟ ಇದೆ, ಯಾರ ಪರವಾಗಿ ಹೋರಾಟ ಮಾಡ್ತೀರಿ ಹೇಳಿ? ಕೇಂದ್ರದಲ್ಲಿ ನೀವಿದ್ದೀರಿ, ರಾಜ್ಯದಲ್ಲಿ ನೀವಿದ್ದೀರಿ, ಮಹಾನಗರ ಪಾಲಿಕೆಯಲ್ಲಿದ್ದೀರಿ, ಎಲ್ಲೂ ಕೂಡ ನೀವಿದ್ದೀರಿ. ಯಾರ ಪರವಾಗಿ ಹೋರಾಟ ಮಾಡ್ತೀರಿ ಸ್ವಾಮಿ? ನಾನು ಕೇಳ್ತಾ ಇದ್ದೇನೆ ಶರಣ್ ಪೊಂಪಯ್ಯಲವರೇ, ಎಸ್ಡಿಪಿ ಅದು ಲೆಕ್ಕಕ್ಕಿಲ್ಲದಿರುವಂಥ ಒಂದು ಸಂಘಟನೆ, ಬಿಟ್ಟಾಕಿ ಅದನ್ನು, ಅದು ಏನೂ ಅಲ್ಲ ಅದು ನಮಗೆ. ಆದರೆ ಒಂದಂತೂ ನೆನಪಿಟ್ಟುಕೊಳ್ಳಿ, ಎಸ್ಡಿಪಿಐ ಬೆಳೆದರೆ ಭಾರತದಲ್ಲಿ ಇನ್ನೊಂದು ತಾಲಿಬಾನ್ ಸಂಸ್ಥೆ ಹುಟ್ಟಾಗತ್ತೆ. ಎಸ್ಡಿಪಿಐ ಬೆಳೆದರೆ ಭಾರತದಲ್ಲಿ ಮತ್ತೊಂದು ISIS ಪ್ರಾರಂಭ ಆಗುತ್ತೆ. ಇವ್ರನ್ನ ಮೆಟ್ಟಿ ಹಾಕಬೇಕು, ಅವ್ರನ್ನ ಇಲ್ಲೇ ತುಳಿದ್ರೆ ಮಾತ್ರ ನಾವು ಇಲ್ಲಿ ಭಾರತೀಯರು. ಅದರೊಳಗೆ ಮುಸಲ್ಮಾನರು ಇರ್ಬೋದು, ನಾನು ಅವರನ್ನು ಬಿಟ್ಟು ಹೋಗಿಲ್ಲ. ಯಾಕೆಂದರೆ ಕಾಬೂಲಲ್ಲಿ ಕೂಡ ಇವತ್ತು ಅವರು ಓಡ್ತಾ ಇದ್ದಾರೆ, ಪ್ರಾಣ ಉಳಿಸ್ಲಿಕ್ಕೆ ದೇವರಲ್ಲಿ ಅಂಗಲಾಗ್ತಾ ಇದ್ದಾರೆ ಅಂದರೆ ಅಲ್ಲಿ ಕೂಡ ಮುಸಲ್ಮಾನರೇ ಇರುವಂಥದ್ದು ಸ್ವಾಮಿ.